ಕಳೆದ ತಿಂಗಳು ಅರಣ್ಯ ಇಲಾಖೆಯ ವಿರುದ್ಧ ದೂರು ನೀಡಿದ ಕಡಬಾದ ವ್ಯಕ್ತಿಯ ಮನೆಗೆ ಮಧ್ಯರಾತ್ರಿ ಅರಣ್ಯ ಅಧಿಕಾರಿಗಳ ತಂಡ ದಾಳಿ ನಡೆಸಿದ್ದಾರೆ. ಮರಗಳ್ಳತನದಲ್ಲಿ ಅರಣ್ಯ ಅಧಿಕಾರಿಗಳು ಶಾಮೀಲು ಎಂಬುದಾಗಿ ದೂರು ನೀಡಿದ ಕಡಬ ನಿವಾಸಿ ಪ್ರಸಾದ್ ಎಂಬುವರ ಮನೆ ಮೇಲೆ ರಾತ್ರಿ 1:30 ವೇಳೆಗೆ ಏಕಾಏಕಿ 10 ರಿಂದ 15 ಜನ ಅಧಿಕಾರಿಗಳ ತಂಡ ದಾಳಿ ನಡೆಸಿ ಮನೆಯೊಳಗಿದ್ದ ಪ್ರಸಾದ್ ಮತ್ತು ಅವರ ಪತ್ನಿ ಹಾಗೂ ಪುಟ್ಟ ಮಗುವಿಗೆ ಅಧಿಕಾರಿಗಳು ಹಲ್ಲೆ ನಡೆಸಿದ್ದು, ಜೊತೆಗೆ ಪ್ರಸಾದ್ ಅವರ ವೃದ್ಧ ತಂದೆ ತಾಯಿಯ ಮೇಲೂ ದಾಂಧಲೆ ನಡೆಸಿದ್ದಾರೆ. ಮನೆಯೊಳಗಿದ್ದ ಹಣ ಸೇರಿದಂತೆ ಪ್ರಸಾದ್ ಅವರು ಕೆಲಸ ಮಾಡುವ ಉಪಕರಣಗಳು, ಚಾವಣಿಯಲ್ಲಿದ್ದ ಹಳೆಯ ಹಲಗೆಯನ್ನ ಅಧಿಕಾರಿಗಳು ಹೊತ್ತೊಯ್ದಿದ್ದಾರೆ. ಈ ಬಗ್ಗೆ ಮನೆಯವರು ಆರೋಪ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಗಂಡ ಯಾರು ಪ್ರಸಾದ್ ಯಾರು ನಮ್ಗೆ ಗೊತ್ತಾ ಇಲ್ಲ ಅಂತ ಹೇಳಿಸಿದಿರಾ? ಪ್ರಸಾದ ನನ್ನ ಗಂಡ ನೀವೇ ಓಪನ್ ಮಾಡಿ. ಓಪನ್ ಮಾಡಿ ತೋರಿಸಿ. ಗಾಡ್ರೇಜ್ ಓಪನ್ ಮಾಡೋದಂದ್ರೆ ಏನು? ಅದೇ ಓಪನ್ ಮಾಡಿ ತೋರಿಸಿ. ಮಾಮಿ ಆ ಗಾಡ್ರೇಜ್ ಕೀ ಕೊರಡಿಗೆ ಏರ್ನ ಗಾಡ್ರೇಜ್ ಇಡದಾಯ್ತು ಒಂದು ಓಪನ್ ಮಾಡಿ ತೋರಿಸಿ ನೀವೇ. ಅದೇ ಆಯ್ತದಾಯ್ತು ಒಂದು ಆಯ್ತಾಡಿ ಹಿಂಗತೆ ಅಂತ ಗಾಡ್ರೇಜ್ ಇಟ್ಟು ಎಂಗೆಲ್ಲ ಮುಂದೆ ಹೋಗುದು ಗಾಡ್ರೇಜ್ ಗಾಡ್ರೇಜ್ ಇದು ಈಗ ಓಪನ್ ಮಾಡಿ ಪ್ಲೇ. ಈರೆ ಓಪನ್ ಮಾಡಿ ಪ್ಲೇ. ಈರೆ ಓಪನ್ ಮಾಡಿ ಪ್ಲೇ. ಅದು ಗಾಡ್ರೇಜ್ ಈರೆ ಓಪನ್ ಮಾಡಿ ಪ್ಲೇ. ಕಲಾಲೆ ಇದ್ದದಾಯ್ತು ಉಂಟು. ಇದು ಬಂಗಾರ ಇನ್ನು ಅದೊಂದು ಪೋಲೆ ಗ್ಯಾಸ್ ಪಾತ್ರ ಮುಚ್ಚಿ ಅವೇ ಅಂದೆ ಅದು ಬತ್ತಿನ ರೂಲ್ಸ್ ಆಯ್ತು ಅಂದ್ರೆ ಇನ್ನು ಅದೊಂದು ಪೋಲೆ ಕಲ ಬಾಳೆ ನೋಚಿ ಬಾಳೆ ಮಂಪು ದಾಳ ಮಂಪು ಬಾಳೆ ನಿಗ್ಲಿ ಕೇನ್ಯಾರ ಕ್ಲಿಯರ್ ಕೇಂದ್ರ ಏಕಲ ಕೇನ್ಯಾರ ಆತಜ ಸ್ವಾಮಿ ಏಕಲ ನಿಗ್ಲೇನ್ ಕೇನ್ಯಾರ ಆತಜೋ ನಿಗ್ಲೇನ್ ಕೇನ್ಯಾರ ಇಂಕಲ ಆತಜೋ ಇದು ನೋಡ್ಬಿಡಿ ಆಪೇತೆ ಆಪೇತೆ ಇತ್ತು ನನ್ನ ಇಂಕಲ ಏರು ಆಪೇತೆ ಆರು ವರ್ಷ ಮೂಲ ತೆಗಿಬಲೈ ಆಪೇತೆ ಬಂಡಿ ಏರು ಅವೇರು ಆ ಇಲ್ಲದವ ಏರು ನಿಗ್ಲೇಗೆ ಆಪೇತೆ ಅಧಿಕ ಪ್ರಸಂಗ ಮಾತಾಡ್ತೀರಿ. ಆ ಇಲ್ಲದವ ಏರು ವಾರಂಟ್ ಕೇಂದ್ರ ತಾಜನ ಏರವು ನಿಕ್ಲೇ ಮಾಡ್ಚಿ ಬಂಡ ಅಗತ್ಯ ಇತ್ತಿನ ಕೇಂದ್ರ ಕೇಂದ್ರ ಕಾನ್ಸರ್ ಮಾಲ್ ಪ್ಲೇ ನಿಕ್ಲೇ ಅಗತ್ಯ ಇಚ್ಚಿ ಬಂಡ ಹಿರಿಯರ್ ಕೇಂದ್ರ ದಾಯ್ತ ಅವ್ರು ನಿಕ್ಲೇಗೆ ಬಾಡಿಗೆ ಕೊಡ್ತಾನ ನಾವು ದೇ ಅಮ್ಮ ಗವರ್ಮೆಂಟ್ ಆಫೀಸರ್ ಮಿತ್ತು ಹೆಂಚಿನ ನೀರು ಪಾತಾಡಿ ಇರ ಮಿತ್ತು ಹೆಂಚಿನ ಇರು ಉಲೈ ಉದುಡದ ಸರಿ ಸುಮಾರು 12 ಗಂಟೆ ಹೊತ್ತಿಗೆ ಬಾಗಿಲು ಒಟ್ಟು ಸೌಂಡ್ ಕೇಳಿತ್ತು. ಅದಕ್ಕೆ ಬಂದು ನೋಡುವಾಗ ಯಾರೋ ತುಂಬ ಮಂದಿ ಇದ್ದರು. ಬಂದು ನಾವು ಕೇಳಿದ್ವಿ ಯಾರು ಅಂತೇಳಿ. ಅದಕ್ಕೆ ಅವ್ರು ಹೇಳಿದರು ನಾವು ಕೊಂಬರವರು, ನಮಗೆ ಕಾರ್ ಬೇಕಿತ್ತು ಅಂತೇಳಿ. ಕಿಟಕಿಯಲ್ಲಿ ಬಂದು ನೋಡುವಾಗ ತುಂಬ ಮಂದಿ ಇದ್ದರು. ಯಾರು ಅಂತ ಕೇಳುವಾಗ ಅವ್ರು ಹೇಳಿಲ್ಲ, ಸ್ಕ್ವಾಡ್ ಅವರು ಅಂತ ಹೇಳಿದರು, ಫಾರೆಸ್ಟ್ ಗಾರ್ಡ್ ಅವರು ಅಂತೇಳಿ. ಮತ್ತು ಡೌಟ್ ಬಂತು, ನಾವು ಬಾಗಿಲು ತೆಗಿಲಿಕ್ಕೆ ಹೋಗಲಿಲ್ಲ. ಯಾಕಂದರೆ ಸಣ್ಣ ಮಗು ಇತ್ತು, ಮತ್ತು ಅತ್ತೆ ಮಾವ ನಾವಿದ್ವಿ, ಭಯ ಆಯಿತು, ತೆಗಿಲಿಕ್ಕೆ ಹೋಗಲಿಲ್ಲ. ಮತ್ತು ತುಂಬ ಸೌಂಡ್ ಎಲ್ಲ ಮಾಡಿದ್ರು, ಲಾಡ್ಗಳೆಲ್ಲ ಬಡಿದ್ರು, ಕಿಟಕಿಗೆಲ್ಲ ತೆಗಿಲಿಕ್ಕೆ ಹೋದ್ರು. ಹಿಂದ್ಗಡೆಯಿಂದ ಬಂದರು, ಮುಂದ್ಗಡೆಯಿಂದ ಬಂದರು, ಅಲ್ಲಿಂದ ಇಲ್ಲಿಂದೆಲ್ಲ ಬೊಬ್ಬೆ ಆಗ್ತಿದ್ರು, ಬರ್ತಿರಲ್ಲ ಹೊರಗಡೆ ಹಾಗೆ ಹೀಗೆ ಅಂತ ನಮಗೆ ಜೋರು ಮಾಡ್ತಿದ್ರು. ನಂದೊಂದು ಸಣ್ಣ ಮಗು ಇತ್ತು, ಅದು ಕೂಗ್ತಾ ಇತ್ತು. ಹೇಗೆ ಅಂತೇಳಿ ಬರಬೇಕು, ನಮಗೆ ಏನಂತೇಳಿ ಯಾರೂ ಇಲ್ಲ, ಗಂಡಸರಂತ ಯಾರಿಲ್ಲ, ಮಾವ ಒಬ್ಬರು ಇದ್ದರು, ಮತ್ತು ಅತ್ತೆ ಇದ್ದರು. ಅತ್ತೆನಿಗೆ ಹುಷಾರಿಲ್ಲ, ಅವರಿಗೆ BP ಶುಗರ್ ಅಂತೇಳಿ. ಮತ್ತು ತೆಗಿಲಿಕ್ಕೆ ಹೋಗಲಿಲ್ಲ. ಮತ್ತು ತುಂಬ ಜಗಳ ಮಾಡಿದರು. ಎಷ್ಟು ಒಂದು ಅರ್ಧ ಗಂಟೆ 1 ಗಂಟೆ ಕಳೆದ ನಂತರ ಬಾಗಿಲು ತೆಗೆದ್ವಿ. ಹೇಗೋ ಬಂದರು, ದಡಬಿಡ ಮಾಡಿದ್ರು, ಇದ್ದ ಆ ಕಡೆ ಈ ಕಡೆ ಎಲ್ಲ ನೋಡಿದ್ರು, ಬಾಗಿಲೆಲ್ಲ ತೆಗೆದ್ರು. ನಾನು ಹೇಳಿದ್ದೆ ಮಗು ಉಂಟು, ಸೌಂಡ್ ಮಾಡಬೇಡಿ ಅಂತೇಳಿ, ಮಲಗಿದೆ ಅಂತ. ಮತ್ತು ಎದುರು ಹೇಳಲಿಕ್ಕೆ ಮಲಗಲ್ಲ ಅವಳು ಅಂತೇಳಿ. ಮತ್ತು ಹೋದರು, ಅಟ್ಟಕ್ಕೆಲ್ಲ ಹೋದರು. ಅಲ್ಲಿ ಮರದ ಇದು ಅಟ್ಟಕ್ಕೆ ಆಗಿದ್ದ ಹಲಗೆ ಪೀಸ್ ಎಲ್ಲ ಇತ್ತು, ಅದನ್ನೆಲ್ಲ ನೋಡಿದ್ರು. ಮತ್ತು ಇದು ಹೇಳಿದರು ಇದೆಲ್ಲಿಂದ ಹಾಗೆ ಅಂತೇಳಿ. ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು, ತುಂಬ ವರ್ಷ ಆಗಿತ್ತು ಅಂತೇಳಿ. ಅಂದರೆ ಮದುವೆಯಾಗಿ 2 ವರ್ಷ ಆದಷ್ಟು ನಮಗೆ, ನನಗೇನು ಗೊತ್ತು, ನಮಗೇನು ಡೀಟೇಲ್ಸ್ ಏನು ಕೇಳಲಿಲ್ಲ, ಕೇಳಲಿಕ್ಕೂ ಹೋಗಲ್ಲ ನಾವು, ನಮಗೆ ಯಾಕೆ ಬೇಕು ಅಂತೇಳಿ. ಅದಕ್ಕೆ ಅವ್ರು ಬಂದರು, ಫಾರೆಸ್ಟ್ ಗಾರ್ಡ್ನವರೆಲ್ಲ ನಮಗೆ ಬೈದರು, ಕೆಟ್ಟದನ್ನೆಲ್ಲ ಬೈತಿದ್ರು ಅತ್ತಿಗೆ, ನನಗೆ. ಅತ್ತಿಗೆ ಯಾವುದಕ್ಕೂ ಕೈ ಎತ್ತಕೊಂಡು ಹೋಗ್ತಾಯಿದ್ರು ಫಾರೆಸ್ಟ್ ಗಾರ್ಡ್ನವರು. ಅಂದರೆ ಫುಲ್ ಡ್ರಿಂಕ್ಸ್ ಮಾಡಿದ್ರು.
35 ವರ್ಷ ಆಗಿತ್ತು ಆ ಹಳಗೆ ಪೀಸಿಗೆಲ್ಲ. ಅದನ್ನು ಕೆಳಗೆ ಹಾಕಿ ತೊಗೊಂಡೋಗಿದ್ದಾರೆ ಅವರು, ಯಾಕೆಂತ ಗೊತ್ತಿಲ್ಲ. ಯಾವುದು ಸಿಗಲಿಲ್ಲ ಅಂತೇಳಿ ಮೇ ಬಿ ಅದನ್ನು ತಗೊಂಡೋಗಿರ್ಬೇಕಷ್ಟೇ ಅವರು. ಮತ್ತು ಹೆದರಿಸ್ತಿದ್ರು ನಮಗೆ. ಮತ್ತು ಒಳಗೋಗಿ ಗಾಡ್ರೇಜನ್ನೆಲ್ಲ ಹುಡುಕಿ ಏನು ಮಾಡಿದಾರೋ ಗೊತ್ತಿಲ್ಲ. ಒಳಗೆ ಅತ್ತೆ ರೂಮ್ಗೆಲ್ಲ ಹೋಗಿದ್ದಾರೆ, ಗಾಡ್ರೇಜ್ ಎಲ್ಲ ಮುಟ್ಟಿದ್ದಾರೆ. ನಂಗೆ ಗೊತ್ತಿಲ್ಲ, ನಮ್ಮ ರೂಮ್ಗೆ ಹೋಗಿ ಗಾಡ್ರೇಜ್ ಎಲ್ಲ ಮುಟ್ಟಿದ್ದಾರೆ. ಏನು ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಬಾಗಿಲು ಓಪನ್ ಆಗಿತ್ತು. ಮತ್ತು ಅತ್ತೆ ಕೇಳಲಿಕ್ಕೆ ಹೋಗುವಾಗ ಅತ್ತೆಗೇ ಲಾಠಿಯಲ್ಲಿ ಬಡ್ದಿದ್ದಾರೆ. ಈಗ ಏನು ಹುಷಾರಿಲ್ಲ ಅಂತ ಹೇಳಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ ಇವರು. ಅವ್ರಿಗೆ BP ಶುಗರ್ ಎಲ್ಲ ಇದೆ. ಅವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ, ಯಾರಿದ್ದಾರೆ? ನಾವೇ ನೋಡಬೇಕಲ್ಲ. ಅವ್ರು ಇವಾಗ ಬೈತಾರೆ ಹೋಗ್ತಾರೆ. ಕೆಟ್ಟದೆಲ್ಲ ನನಗೆ ಬೈದಿದ್ದಾರೆ. ಸಣ್ಣ ಮಗು ಇದೆ ಅಂತ ಕೂಡ ನೋಡಲಿಲ್ಲ ಅವರು. ಕೆಟ್ಟದೆಲ್ಲ ಬೈತಾ ಇದ್ರು ಇಲ್ಲಿ. ಕಾರಣ ಏನು ಅಂತ ಗೊತ್ತಿಲ್ಲ. ಅದೇ ಅವರು ಹೇಳ್ತಿದ್ರು, ಪ್ರಸಾದಲ್ಲಿ ಅದನ್ನೇ ಕೇಳ್ತಿದ್ರು. ಅಳನ ಹೆಂಡತಿ ಅಂತೇಳಿ ತಮಾಷೆ ಮಾಡ್ತಿದ್ರು ಅವರು. ಅರಣ್ಯದವರಿಗೆ ನಾವು ದೂರು ಕೊಟ್ಟಿದ್ವಿ, ನನ್ನ ಗಂಡು ಕೊಟ್ಟಿದ್ರು. ಅದಕ್ಕೆ ಅವರ ಮೇಲೇ ಸೇಡು ತೀರಿಸಲಿಕ್ಕೆ ಅಂತೇಳಿ ಬಂದದ್ದು. ಯಾಕಂತ ಹೇಳಿದರೆ ಇಲ್ಲಿ ಪದೇ ಹೇಳ್ತಿದ್ರು, ಇವಾಗ ಎಲ್ಲಿದ್ದಾರೆ ನಿಮ್ಮ ಮಾಧ್ಯಮದವರು, ನ್ಯೂಸ್ ಅವರು ಎಲ್ಲಿದ್ದಾರೆ, ಇವಾಗ ಕರಿ ನೋಡೋಣ, ಇವಾಗ ಬರ್ತಾರೆ ನಿಮ್ಮನ್ನು ಸೇಫ್ ಮಾಡಲಿಕ್ಕೆ ಅಂತೇಳಿ ಬೈತಾರೆ. ನಿನ್ನ ಗಂಡ ಎಲ್ಲಿ ಪಾತಾಳದಲ್ಲಿ ಇದ್ರೂ ಪರವಾಗಿಲ್ಲ, ನಾವು ಹುಡುಕಿ ತರ್ತೀವಿ, ಜೀವ ಬೆದರಿಕೆ ಹಾಕಿದ್ರು. ಅರಣ್ಯದವರ ಮೇಲೆ ನೀವು ದೂರು ಕೊಡ್ತೀರಾ, ನಿನ್ನ ಗಂಡ ದೂರು ಕೊಟ್ಟಿದ್ದಾರೆ, ಈಗ ಎಲ್ಲಿದ್ದಾರೆ ಮಾಧ್ಯಮದವರು, ಈಗ ಬಂದ್ರ ಅವರು, ಇವಾಗ ಕಾಪಾಡಲಿಕ್ಕೆ ಬರ್ತಾರ ಅವರು, ಹಾಗೆಲ್ಲ ಕೇಳ್ತಿದ್ರು. ಅಟ್ಟಕ್ಕೆ ಹೋಗಿ ಹಲಗೆಲ್ಲ ತಗೊಂಡು ಬರುವಾಗ ಫ್ಯಾನು ಇದ್ದ ಪಾತ್ರ ಅದು ಇದೆಲ್ಲ ತೆಗೆದು ಕೆಳಗೆ ಬಿಸಾಕಿದ್ದಾರೆ. ಎಲ್ಲ ಹಾಗೇನೆ ಇತ್ತು. ಇವತ್ತು ಬೆಳಿಗ್ಗೆ ನಾವೇ ಕ್ಲೀನ್ ಮಾಡಿದ್ದು. ಅಲ್ಲಿಂದ ಫ್ಯಾನ್ ಒಂದು ನಾಯಿಗೂಡ ಹತ್ತಿರ ಬಿಸಾಕಿ ಉಂಟು. ಆ ಥರ ಎಲ್ಲ ಮಾಡಿದ್ವಿ. ಅಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾರೆ ಇಲ್ಲಿ ಬಂದು. ಹೇಳುವಾಗ ಹೇಳ್ತಾರೆ ನಮಗೆ ರೂಲ್ಸ್ ಇದೆ, ರೂಲ್ಸ್ ಅಂತ ಕೇಳಲಿಕ್ಕೆ ಹೋಗೋ ಅವ್ರು ಹೇಳ್ತಾರೆ ನಮಗೆ ರೂಲ್ಸ್ ತಗೊಂಡೇ ಬಂದಿದ್ದೀವಿ ಇಲ್ಲಿಗೆ, ನೀವೇ ಯಾರು ಕೇಳಲಿಕ್ಕೆ ಅಂತ ಹೇಳಿದ್ದಾರೆ ಅವರು. ನಿನ್ನ ಗಂಡ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾನು ಪಾತಾಳದಲ್ಲಿದ್ದರೂ ಅವನು ಬಿಡಲ್ಲ ಅಂತ ಹೇಳಿದ್ದಾರೆ. ನಮಗೆ ಗಂಡ ಹೆಂಡತಿ ಮಗು ಹೊರಗಡೆ ಹೋಗ್ಲಿಕ್ಕೆ ಭಯ ಆಗ್ತಾ ಉಂಟು. ರಾತ್ರಿ ಏನಾದರೂ ನಮಗೆ ಮಗುವಿಗೆ ಒಂದು ಹುಷಾರಿಲ್ಲ ಅಂತ ಅಂದ್ಕೊಳ್ಳಿ, ಹೊರಗಡೆ ಹೋಗ್ಲಿಕ್ಕೆ ಭಯ ಆಗ್ತದೆ. ಇವರು ಎಲ್ಲಿ ಹಿಡಿತಾರೆ, ಎಲ್ಲಿ ಗಂಡನಿಗೆ ಹೊಡಿತಾರ ಬಡಿತಾರ, ಅದೇ ಭಯ ಆಗ್ತಾ ಉಂಟು. ಯಾಕಂದರೆ ಯಾವ ಟೈಮಲ್ಲಿ ಸೇಡು ತೀರಿಸ್ಬೋದು. ಯಾಕಂದರೆ ಮಾಧ್ಯಮಕ್ಕೆಲ್ಲ ನಾವು ನ್ಯೂಸ್ ಕೊಟ್ಟಿದ್ದೀವಲ್ವಾ, ಅದಕ್ಕೋಸ್ಕರ. ನಾನು ನಿನ್ನೆ ರಾತ್ರಿ ಅವ್ರ ಜೊತೆ ಹೇಳಿದೆ, ನನಗೆ ಒಂದು ಮಗು ಇದ್ದೆ, ನಿಮಗೆ ಅಷ್ಟು ಗೊತ್ತಾಗಲ್ಲ, ನೀವು ಒಂದು ಹೆಂಗಸಲ್ವ, ಅದಕ್ಕೆ ನನಗೆ ಅವರು ಜೋರು ಮಾಡಲಿಕ್ಕೆ ಬಂದರು. ಹಾಗೆ ಅಂತೇಳಿ ನಮಗೆ ಬೈತೇ ಇದ್ದರು. ಬೇಕು ಬೆದರಿಕೆ ಮಾಡ್ತಿದ್ದಾರೆ. ಅಂದರೆ ಹೊರಗಡೆ ಹೋಗ್ಲಿಕ್ಕೆ ಗೊತ್ತಿಲ್ಲ, ಮಗನ ಕರ್ಕೊಂಡು ಭಯ ಆಗ್ತಾ ಉಂಟು. ಅಂಥ ಪರಿಸ್ಥಿತಿ ನಾವು